ಸರ್ದನ್ ರೈಲ್ವೆ ಪಾಲಕ್ಕಾಡು ವಿಭಾಗದ ಜನರಲ್ ಮ್ಯಾನೇಜರ್ ಥೋಮಸ್ ಅವರು ಇಂದು ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣಕ್ಕೆ ಭೇಟಿಯನ್ನು ನೀಡಿ ಇಲ್ಲಿನ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಿದರು. ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣವನ್ನು ಮೇಲ್ದರ್ಜೆಗೆ ಏರಿಸುವುದು, 3 ಇರುವ ಪ್ಲಾಟ್ಫಾರಂ ಅನ್ನು 5 ಪ್ಲಾಟ್ಫಾರಂ ಅನ್ನಾಗಿ ಹೆಚ್ಚುವರಿ ಮಾಡಬೇಕೆಂದು ಈ ಸಂದರ್ಭ ಅವರು ಪರಿಶೀಲನೆ ನಡೆಸಿದರು. ವಿದ್ಯಾರ್ಥಿಗಳಿಗೆ ಅನುಕೂಲತೆಯನ್ನು ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ರೈಲುಗಳಲ್ಲಿ ಸೂಕ್ತ ಪ್ಲಾಟ್ಫಾರ್ಮ್ ವ್ಯವಸ್ಥೆಯನ್ನು ಮಾಡಬೇಕೆಂದು ಬೇಡಿಕೆಯನ್ನು ಕೆಲವರು ಮುಂದಿಟ್ಟರು. ಕ್ಯಾಲಿಕಟ್ನಿಂದ ಮಂಗಳೂರಿಗೆ ಹಗಲು ಹೊತ್ತಿನಲ್ಲಿ ರೈಲು ಓಡಾಟದ ವ್ಯವಸ್ಥೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲತೆಯನ್ನು ಕಲ್ಪಿಸಿಕೊಡಬೇಕು ಎಂದು ಪ್ರಯಾಣಿಕರು ಆಗ್ರಹಿಸಿದರು. ಸರ್ದನ್ ರೈಲ್ವೆ ಮಜ್ದೂರ್ ಸಂಘದ ಡಿವಿಷನ್ ಅಧ್ಯಕ್ಷ ಬಿಜು ಕೆ ನಾಯರ್, ಡಿವಿಷನಲ್ ಸೆಕ್ರೆಟರಿ ಪಾಲ್ಘಾಟ್ ರಾಜೇಶ್, ಬ್ರಾಂಚ್ ಸೆಕ್ರೆಟರಿ ಮಂಗಳೂರು ಇದರ ಅರುಣ್ ಆರ್ ಆನಂದ್ ಟಿ ಮೊದಲಾದವರು ಇದ್ದರು. ನಾವು ಜಿ ಎಮ್ಗೆ ಸಿಕ್ಕಿ ಇಲ್ಲಿ ನಮ್ಮ ರೈಲ್ವೆ ಜಿ ಎಮ್ ಬಂದು ಇಲ್ಲಿ ವಿಷಯ ಎಲ್ಲ ನಮಗೆ ಪಾಠಬರದ ವಿಷಯದಲ್ಲಿ ಈಗ 3 ಇರೋದು 5 ಮಾಡಬೇಕಂತ ಹೇಳಿದೆ. ಮತ್ತು ಇಲ್ಲಿ ಈ ಕೋಟೇಸ್ ಎಲ್ಲ ತುಂಬ ಉಂಟು ಇರೋದು, ಅದನ್ನೇ 2 ಮಾಡಿ ಫ್ಲಾಟ್ ಮಾಡಿ ಆ ಜಾಗ ಎಲ್ಲ ಉಳಿದ ಜಾಗೆಯಲ್ಲಿ ನಾವು ಅವರ ಟ್ರ್ಯಾಕ್ ಮಾಡಿ ಅಂತೇಳಿ ಅದು ಒಂದು ಇದು ಕೊಟ್ಟಿದೆ. ಮತ್ತು ಸೀಸನ್ ಟಿಕೆಟ್ ಅವ್ರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು. ಆಮೇಲೆ ಮತ್ತು ನಮಗೆ ಕ್ಯಾನ್ನೂರಿಂದ ಕ್ಯಾಲ್ಕಟ್ಟಿಂದ ಒಂದು ಟ್ರೈನ್ ಇಲ್ಲಿಗೆ ಈಗ ಡೇ ಟೈಮ್ ನಮಗೆ, ಯಾಕಂದರೆ 11 ಗಂಟೆ ಬಿಟ್ಟ ಮೇಲೆ ಇಲ್ಲಿಗೆ ಯಾವ ಟ್ರೈನೂ ಇಲ್ಲ ಕ್ಯಾಲ್ಕಟ್ಟಿಂದ ಮ್ಯಾಂಗ್ಳೂರಿಗೆ. ಮತ್ತು ಇಷ್ಟು 10,000 ಮೇಲೆ ಮಕ್ಕಳು ಬರ್ತಾಯಿದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್. ಅವರು ಬಂದರೆ ಇಲ್ಲಿ ಟ್ರೈನೆಲ್ಲ ಅಲ್ಲಿ ಉಳ್ಳಾಳ ಅಲ್ಲಿ ಸ್ಟಾಪ್ ಮಾಡೋದು, ಅದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು. ಅವರು ಹೇಳಿದೆ, ಅದು ಆಲ್ರೆಡಿ ಮಾಡ್ತಾಯಿದ್ದಾರೆ, ಫಾಸ್ಟ್ ಮಾಡಿಕೊಡ್ತೀನಿ ಹೇಳಿದೆ. ಅವರು ಒಳ್ಳೆ ರೀತಿ ಮಾತಾಡಿದ್ದಾರೆ, ನಮಗೆ ನಮ್ಮದೆಲ್ಲ ನಿಯಮನ ಕೊಟ್ಟಿದೆ, ಅದನ್ನು ಅವರು ನೋಡಿ ಓದಿ ಕರೆಕ್ಟಾಗಿ ರಿಪ್ಲೈ ಕೊಟ್ಟಿದ್ದಾರೆ. ಅದು ನಮಗೆ ಸಂತೋಷವಾಗಿದೆ ತುಂಬ. ನಮ್ಮವರಿಗೆಲ್ಲ ಅವರಿಗೆ ಅಂದ ಆಫೀಸರು ಬಂದರೆ ನಮಗೆಲ್ಲರಿಗೂ ಒಳ್ಳೆಯದು, ಯಾಕೆ ಕೂಡಲೇ ಮಾಡಿಕೊಟ್ಟಿದ್ದಾರೆ ಎಲ್ಲ ಫಾಸ್ಟಾಗಿ ಎಲ್ಲ ನಾವು ಕೊಟ್ಟ ನಿಯಮನಕ್ಕೆ. ನಾವು ಇದೇ ಸಂದರ್ಭ ಜಿ ಎಮ್ ಅವ್ರಿಗೆ ಹೇಳ್ಕೊಡಿದ್ದು ಒಂದಿಷ್ಟೇ, ಯಾಕೆಂದರೆ ನಾವು ಈ ಕಾಲದಲ್ಲಿ ಲಾಸ್ಟ್ 2 ವರ್ಷದಿಂದ ನಿಮಗೆಲ್ಲ ತಿಳಿದಿರೋ ಹಾಗೆ ಕೋವಿಡ್-19 ವತಿಯಿಂದ ಎಷ್ಟೇ ಡೇಂಜರ್ ಕಂಡೀಷನ್ಲಿದ್ದರೂ ರೈಲ್ವೆ 24 ಗಂಟೆ ಟ್ರೈನ್ ಓಡ್ತಲೇ ಉಂಟು. ಟ್ರೈನ್ ರ್ಯಾಕ್ ನಾವು 24 ಗಂಟೆ 7 ನಮ್ಮ ಎಂಪ್ಲಾಯೀಸು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಮ್ಮ ಅಡ್ಮಿನಿಸ್ಟ್ರೇಷನ್ ಸೈಡಲ್ಲಿ ಜಿ ಎಮ್ ಸೈಡ್ ಆಗಿರ್ಬೋದು, DRM ಸೈಡ್ ಆಗಿರ್ಬೋದು, ಡಿವಿಷನಲ್ ಪರ್ಸನಲ್ ಸೈಡ್ ಆಗಿರ್ಬೋದು, ನಮಗೆಲ್ಲ ರೀತಿಯ ಎಂಪ್ಲಾಯೀಸಿಗೆ ಆ ಕೋವಿಡ್ ಬಂದ ಟೈಮಲ್ಲಿ ಏನೆಲ್ಲ ಹೆಲ್ಪ್ ಮಾಡಿದರು, ನಮಗೆ ಲೀವ್ ಆಗಿರ್ಬೋದು, ಆ ಕೋವಿಡ್ ಏನಾರು ಬಂದರೆ ಟೆಸ್ಟಿಂಗ್ ಆಗಿರ್ಬೋದು, ನಮ್ಮ ಫ್ಯಾಮ್ಲಿಗೆ ಸೇಫ್ಟಿ ಆಗಿರ್ಬೋದು, ಇದನ್ನಂತೆಲ್ಲ ತುಂಬ ನಮಗೆ ಅಡ್ಮಿನಿಸ್ಟ್ರೇಷನ್ ತುಂಬ ಸಹಾಯ ಮಾಡಿದೆ. ಇಲ್ಲಾಂದರೆ ನಮ್ಮ ತುಂಬ ಎಂಪ್ಲಾಯೀಸ್ ನಾವು ಕಳ್ಕೊಬೇಕಾಯಿತು. ಆದರೂ ಎಂಪ್ಲಾಯಿಗೂ ಏನು ತೊಂದರೆ ಆಗ್ದಲೆ, ಫ್ಯಾಮ್ಲಿಗೂ ಏನು ತೊಂದರೆ ಆಗದಲೆ, ಪಬ್ಲಿಕ್ ಸಮೇತ ಏನು ತೊಂದರೆ ಆಗ್ದಲೆ ನಾವು ಈ ಕೋವಿಡ್-19 ಎದುರಿಸಿ ಪಬ್ಲಿಕ್ಕಿಗೆ ಸೇವೆ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ಒಂದು ರೈಲ್ವೆ ಎಂಪ್ಲಾಯೀಸಿಗೆ ಒಳ್ಳೆ ಒಂದು ಇದು ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಜಿ ಎಮ್ನ ವೆಲ್ಕಮ್ ಮಾಡಿ ಜಿ ಎಮ್ಗೆ ಥ್ಯಾಂಕ್ಸ್ ಹೇಳಿದ್ವಿ.